ಕುದೀತಾ ಇರುವ ಗಂಜಿಯಲ್ಲಿ ಪತ್ನಿಯ ತಲೆಯನ್ನ ಮುಳುಗಿಸಿ ಕೊಲೆ ಮಾಡಲು ಯತ್ನಿಸಿದ ಕ್ರೂರ ಘಟನೆಯೊಂದು ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ ನಡೆದಿದ್ದು, ಆರೋಪಿ ಪತಿ ರೌಡಿ ಶೀಟರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಅಮಾನವೀಯ ಘಟನೆಯಿಂದ ಮಹಿಳೆಗೆ ತೀವ್ರ ಸುಟ್ಟ ಗಾಯಗಳಾಗಿದ್ದು, ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತ್ರಿಶೂರ್ ಜಿಲ್ಲೆಯ ಕುಟ್ಟಿಚಿರ ವೆಟ್ ಖುಜಿ ನಿವಾಸಿ ಡ್ಯಾರಿನ್ ಬಂಧಿತ ಆರೋಪಿಯಾಗಿದ್ದಾನೆ. ಕಳೆದ ಫೆಬ್ರವರಿ 3ರಂದು ಈ ಆಘಾತಕಾರಿ ಅಪರಾಧ ಕೃತ್ಯ ನಡೆದಿದ್ದು, ಇದೀಗ ಬೆಳಕಿಗೆ ಬಂದಿದೆ. ಪತ್ನಿ ತನ್ನ ಪೋಷಕರ ಮನೆಗೆ ಮರಳುವ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ ಡ್ಯಾರಿನ್ ಆಕೆಯ ಜೊತೆ ಜಗಳ ಆಡಿದ್ದಾನೆ. ಕೋಪದಿಂದ ಮೊದಲು ಪತ್ನಿಯ ಕತ್ತು ಹಿಸುಕಿ ಕೊಲೆಗೆ ಯತ್ನಿಸಿದ್ದು, ಬಳಿಕ ಅಡುಗೆ ಮನೆಗೆ ಎಳೆದೊಯ್ದು ಕುದೀತಾ ಇರುವ ಗಂಜಿಯಲ್ಲಿ ಆಕೆಯ ತಲೆಯನ್ನ ಬಲವಂತವಾಗಿ ಅದ್ದಿದ್ದಾನೆ. ತೀವ್ರ ಸುಟ್ಟ ಗಾಯಗೊಂಡ ಆಕೆ ಇದೀಗ ಚಾಲಕುಡಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಾಳೆ. ಘಟನೆಯ ಬಳಿಕ ಡ್ಯಾರಿನ್ ತಲೆಮರೆಸಿಕೊಂಡಿದ್ದ. ತ್ರಿಶೂರ್ ಗ್ರಾಮೀಣ ಜಿಲ್ಲಾ ಎಸ್ಪಿ ಕೃಷ್ಣಕುಮಾರ್ ಅವರಿಗೆ ಲಭಿಸಿದ್ದ ಖಚಿತ ಸುಳಿವನ್ನು ಆಧರಿಸಿ ವೆಲ್ಲಿಕುಲಂಗರ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಡ್ಯಾರಿನ್ ವೆಲ್ಲಿಕುಲಂಗರ ಪ್ರದೇಶದ ಕುಖ್ಯಾತ ರೌಡಿ ಶೀಟರ್ ಆಗಿದ್ದು, 2013ರಿಂದಲೇ ಆತ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ. 2015ರಲ್ಲಿ ಕೊಲೆ ಯತ್ನ, 2013, 2020 ಮತ್ತು 2022ರಲ್ಲಿ ಅನೇಕ ಹಲ್ಲೆ ಕೃತ್ಯಗಳಲ್ಲಿ ಭಾಗಿಯಾದ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ. 2025ರಲ್ಲಿ ಸ್ವಂತ ಸಹೋದರಿಯ ಮೇಲೆಯೇ ಹಲ್ಲೆ ನಡೆಸಿದ ಆರೋಪ ಕೂಡ ಎದುರಿಸ್ತಾ ಇದ್ದಾನೆ. ಆತನ ವಿರುದ್ಧ ಒಟ್ಟು 6 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ.